ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಒಂದು ರಾಮನ ಅಕ್ಷತೆ, ಅಯೋಧ್ಯೆಯಿಂದ ಬಂದಿರುವಂಥ ಶ್ರೀರಾಮರ ಆಶೀರ್ವಾದದ ಒಂದು ಅಕ್ಷತೆಯನ್ನು ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಒಂದು ಅಕ್ಷತೆ ಪ್ರತಿಯೊಂದು ಮನೆಗೂ ಸಹ ತಲುಪಿಸ್ತಾ ಇದ್ದಾರೆ. ಅವರಿಗೆ ಒಂದು ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಈ ಒಂದು ಅಕ್ಷತೆ ಬಂದಿರುವಂತಹದ್ದು ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು. ಇದೇ ತಿಂಗಳು 22ನೇ ತಾರೀಕು ರಾಮ ಮಂದಿರದ ಒಂದು ಲೋಕಾರ್ಪಣೆಯ ಒಂದು ಕಾರ್ಯಕ್ರಮ ಇದೆ. ಶ್ರೀರಾಮರ ಒಂದು ಆಶೀರ್ವಾದ ಪ್ರತಿಯೊಂದು ಮನೆಗೂ ತಲುಪಲಿ ಎಂದು ಎಲ್ಲರ ಮನೆಗೂ ಸಹ ತಲುಪಿಸ್ತಾ ಇದ್ದಾರೆ. ಇನ್ನು ಯಾರಿಗೆಲ್ಲ ಬಂದಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಯಾರಿಗೆಲ್ಲ ಇನ್ನೂ ಬಂದಿಲ್ವೋ ಅವ್ರಿಗೆ ಖಂಡಿತವಾಗಿ ತಲುಪುತ್ತೆ ಸ್ನೇಹಿತರೆ. ಈ ಒಂದು ಅಕ್ಷತೆಯನ್ನು ನಾವು ಯಾವುದೇ ಕಾರಣಕ್ಕೂ ಚೆಲ್ಲೋದಕ್ಕಂತೂ ಹೋಗಲೇಬಾರ್ದು. ಒಂದು ಕಾಳನ್ನು ಸಹ ನಾವು ಕೆಳಗಡೆ ಹಾಕಬಾರ್ದು. ಅದನ್ನು ನಾವು ಒಂದು ಹಳದಿ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಒಂದು ಹಳದಿ ಬಟ್ಟೆಯಲ್ಲಿ ನಾವು ಈ ರೀತಿಯಾಗಿ ಅಕ್ಷತೆಯನ್ನು ಹಾಕಿ ಇದಕ್ಕೆ ನಾವು ಅರಿಶಿಣ, ಕುಂಕುಮ ಮತ್ತು ಹೂವಿಂದ ನಾವು ಪೂಜೆಯನ್ನು ಮಾಡಿ ನಮ್ಮ ಒಂದು ಇಷ್ಟಾರ್ಥಗಳು ಏನೆಲ್ಲ ಇದ್ದಾವೆ ಅವನ್ನೆಲ್ಲವನ್ನು ಸಹ ನಾವು ಶ್ರೀರಾಮರಿಗೆ ಮತ್ತು ಆಂಜನೇಯನಲ್ಲಿ ಬೇಡಿಕೊಳ್ಬೇಕು. ನೀವು ನಮ್ಮ ಮನೆಯ ರಕ್ಷಣೆಯ ಭಾರವನ್ನು ಹೊರಿ ನಮ್ಮ ರಕ್ಷಣೆಯನ್ನು ಮಾಡಿ ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿ ಅಂತಂದು ಹೇಳಬೇಕು ಸ್ನೇಹಿತರೆ. ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು. ನಮ್ಮ ಒಂದು ಮನದ ಇಚ್ಛೆಗಳು, ನಮ್ಮ ಒಂದು ಏನೆಲ್ಲ ನಮ್ಮ ಇಷ್ಟಾರ್ಥಗಳು ನೆರವೇರಬೇಕು ನೋಡಿ. ಒಂದು ಶುಭ ಕಾರ್ಯ, ಮದುವೆ ಆಗಿರ್ಬೋದು, ಒಂದು ಮನೆ ಕಟ್ಟೋದಾಗಿರ್ಬೋದು, ಒಂದು ಸೈಟ್ ತೊಗೊಳೋದಾಗಿರ್ಬೋದು, ಆರೋಗ್ಯದ ವಿಚಾರ ಆಗಿರ್ಬೋದು, ಒಂದು ಮಕ್ಕಳ ಒಂದು ವಿದ್ಯಾಭ್ಯಾಸದ ವಿಚಾರ ಆಗಿರ್ಬೋದು, ಯಾವುದೇ ಒಂದು ನಮ್ಮ ಒಂದು ಕೋರಿಕೆ ಇದ್ರೂ ಶ್ರೀರಾಮರಲ್ಲಿ, ಆಂಜನೇಯ ಸೀತಾ ಸಮೇತ ರಾಮರಲ್ಲಿ ಬೇಡಿಕೊಂಡು, ಆಂಜನೇಯನಲ್ಲಿ ಬೇಡಿಕೊಂಡು ನಮ್ಮ ಒಂದು ಕಷ್ಟವನ್ನು ನೆರವೇರಿಸು ಪ್ರಭುವೇ. ನಿಮ್ಮ ಒಂದು ಆಶೀರ್ವಾದದ ಅಕ್ಷತೆ ನಮ್ಮ ಮನೆಗೆ ಬಂದಿದೆ. ಇದನ್ನು ಜೋಪಾನ ಮಾಡುವಂತಹ ಒಂದು ಹೊಣೆ ನಮ್ಮದು. ನಮ್ಮ ಒಂದು ರಕ್ಷಣೆ ಮಾಡುವಂತಹ ಒಂದು ಜವಾಬ್ದಾರಿ, ನಮ್ಮ ಒಂದು ರಕ್ಷಣೆಯನ್ನು ಮಾಡುವಂತಹ ಒಂದು ಜವಾಬ್ದಾರಿ ನಿಂದು ತಂದೆ. ನಮ್ಮನ್ನು ರಕ್ಷಣೆ ಮಾಡು ಎಂದು ಈ ರೀತಿಯಾಗಿ ನಾವು ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಇಷ್ಟಗಳನ್ನೆಲ್ಲವನ್ನು ಸಹ ಬೇಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನಾವು ಒಂದು ಅಕ್ಷತೆಯನ್ನು ನಾವು ಒಂದು ಜೋಪಾನ ಮಾಡಿ ನಾವು ಏನು ಮಾಡಬೇಕು, ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡಬೇಡಿ. ಬೀಳಿಸೋದು ಕೆಳಗಡೆ ಆ ಥರ ಮಾಡಬೇಡಿ. ಒಂದು ಸ್ವಲ್ಪ ಅಕ್ಷತೆಯನ್ನು ನಾವು ಈ ರೀತಿಯಾಗಿ ನಾವು ಗಂಟು ಕಟ್ಟಿ ಎಲ್ಲಿಡಬೇಕು ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಅಕ್ಷತೆಯನ್ನು ನಾವು ಒಂದು ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬೇಕು. ಅಂದರೆ ನಮ್ಮ ಮನೆಯಲ್ಲಿ ನಾವು ನಮ್ಮ ಒಂದು ಅಕ್ಷತೆ ಕಾಳು ಜೊತೆಗೆ ಒಂದು ತುಪ್ಪವನ್ನು ಸೇರಿಸ್ಬಿಟ್ಟು ಆ ಅಕ್ಷತೆಯನ್ನು ಜಾಸ್ತಿ ಮಾಡಿಕೊಂಡು ಅದರೊಳಗಡೆ ಇವನ್ನ ಸೇರಿಸಿ ನಮ್ಮ ದೇವ್ರ ಮನೆಯಲ್ಲಿಟ್ಟು ಪ್ರತಿನಿತ್ಯ ನಾವು ಪೂಜೆಯನ್ನು ಮಾಡಬೇಕು. ಪೂಜೆಗೆ ಉಪಯೋಗಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದನೂ ಸಹ ಒಂದು ಆ ರಾಮರ ಒಂದು ಆಶೀರ್ವಾದ, ಆಂಜನೇಯನ ರಕ್ಷೆ ನಮಗೆ ಸಿಗುತ್ತದೆ ಸ್ನೇಹಿತರೆ. ನಾವು ಈ ರೀತಿಯಾಗಿ ಒಂದು ಗಂಟನ್ನು ಕಟ್ಟಿ ನಾವು ಅದಕ್ಕೂ ಸಹ ಪೂಜೆಯನ್ನು ಮಾಡಿ ನಾವು ಅದನ್ನು ನಮ್ಮ ಒಂದು ಹಣವನ್ನು ಇಡುವಂತಹ ಜಾಗ, ಒಡವೆಯನ್ನು ಇಡುವಂತಹ ಜಾಗ ಏನಿರುತ್ತೆ ನೋಡಿ, ಬೀರು, ಅದರೊಳಗಡೆ ನಾವು ಇಟ್ಬಿಡಬೇಕು. ಎಷ್ಟು ದಿವಸ ಇಡಬೇಕು ಅಂದರೆ ಅದು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಇರಲಿ. ಅದು ಯಾವುದೇ ಕಾರಣಕ್ಕೂ ತೆಗೆಯೋದಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಇಟ್ಟುಬಿಡಿ. ಈ ರೀತಿಯಾಗಿ ಇಟ್ಟುಬಿಟ್ರೆ ಆಮೇಲೆ ಗಂಟು ಕಟ್ಟಿದ ಮೇಲೆ ಯಾವುದೇ ಕಾರಣಕ್ಕೂ ಕೆಳಗಡೆ ಇಡೋದಕ್ಕೆ ಹೋಗಬೇಡಿ. ಇದನ್ನು ಬೆಳಗ್ಗೆ ಈ ರೀತಿ ಗಂಟು ಕಟ್ಟಿದರೆ ಸಂಜೆ ತನಕನೂ ದೇವ್ರ ಮನೆಯಲ್ಲಿ ಇರಲಿ. ಸಂಜೆ ಈ ರೀತಿಯಾಗಿ ಒಂದು ಅಕ್ಷತೆಯನ್ನು ಗಂಟು ಕಟ್ಟಿ ಪೂಜೆಯನ್ನು ಮಾಡಿದರೆ ಬೆಳಗ್ಗೆ ತನಕನೂ ಹಾಗೆಯೇ ದೇವ್ರ ಮನೆಯಲ್ಲಿ ಬಿಟ್ಟು ನಂತರ ನಾವು ಬೀರುವಿನಲ್ಲಿ ಇಡುವಂತಹ ಕೆಲಸವನ್ನು ಮಾಡಿದರೆ ನಮ್ಮ ಇಷ್ಟಾರ್ಥಗಳನ್ನೆಲ್ಲನೂ ಸಹ ರಾಮ, ಆಂಜನೇಯರು ನೆರವೇರಿಸ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಕಮೆಂಟಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.